ಹಾಯ್ ಹಲೋ ನಮಸ್ಕಾರ ಮಾತಿರಿಗ್ಲಾ ವೆಲ್ಕಮ್ ಟು ಮೈ ಚಾನಲ್ ಜೀವಿತಾ ಬಿರ್ವಾಸ್ತುಲ ಟಾಕ್ಸ್ ದಾನೆ ಇದು ನಾ ವ್ಲಾಗ್ ಇಜ್ಜಿ ಪೊಣ್ಣನ ಪಂದು ಮಸ್ತ್ ಜನಕ್ಕೆ ಏನು ಅಂತ ನಿಖಿಲ್ ಎಂಕ್ ಪನಡು ಪಂದಿತ್ತೆ ಬಟ್ ಪಂಡ್ರೆ ಆಯ್ಜಿ ಸೊ ತೂವರ್ ಚೇಂಜಸ್ ತೂವರ್ ದಾದ ಪಂದು ಫೈನಲಿ ಮದ್ಮೆ ಅದ ಆ್ಯಂಡ್ ಎಂಕ್ ರಿವೀಲ್ ಮಂತ್ ಅದ ಅದೇನ ಪಂದ ಸೊ ಇತ್ತ ರೋಲ್ ಪಂದ್ ಶಿಬಕ್ಕ ನಿರಡುಲ್ಲ ಶಿಬಕ್ಕ ಸಿ ಹಿಯರ್ ಹಾಯ್ ಶಿಬಕ್ಕ ನಡೆದಾಯ ಪಂಡ ಇನ್ನು ಶಿಬಕ್ಕ ನರೆಕಡು ತಮ್ಮನ ಇಂಕ್ಲೆಗ್ ಸುರುತ ತಮ್ಮನ ಯಾನ್ ಮುಲ್ಪನ್ನ ತಿಪ್ಪು ನಾನು ಸಾರು ಬಲ ಬಲ ಪಂದ್ ಪಂಡಿರ್ಬೋಕ ಫಸ್ಟ್ ಎಣ್ಣೆ ಇಲ್ಲಡನೆ ಬರೋಡು ರೈತಾ ಫಸ್ಟ್ ಎಣ್ಣೆ ಇಲ್ಲಡನೆ ಬರೋಡು ಪಂಡ ಈ ಕಾಲ್ ಬತ್ತಾಲ್ ಅಂಚ ಅಂದ್ ಬೊಕ ಮರದಿ ಕೊರದು ಬರೋಡೆ ಆಪುಂಡತ ಅಂಚ ಇನಿ ತೂವಲಿ ಫೇಕ್ ಅತ್ತ ಗೈಸ್ ನಿಕ್ಲೆನ್ನರ್ ದಾನೆ ಮೂಲು ಪಂಡಿಜಲ್ ಲೆಟ್ಟಿಜಲ್ ಬಾಯರ ಪುಡ್ಸತ್ತೆ ನೀರು ಬೈದದ ಬೊಕ ಎಂಡಿಗೆ ಬೈದಿರಿ ಗೈಸ್ ವನಸ್ಗಾನಾಗ ಬೈದಿರಿ ಮೇರೆ ಹಿಂಗ್ ಮಸ್ತ್ ಬೇಜಾರಾಂಡ್ ತಲ ಗ್ರ್ಯಾಂಡ್ ಇಜ್ಜಾಂಡ್ ಈ ಸಡಲ್ ಎತ್ತಿನತ್ತ ಐ ಕ್ಯಾನ್ ಅರ್ಜೆಂಟ್ ಎಂಕೆ ಸೋದ್ಯ ಅವನು ನೆನ್ನ ಮದಿ ಮ್ಯಾತ್ನ ಪಂಡ ನೀರು ಏನಪ್ಪ ಹತ್ತಿರುವರು ಏರ ಆನೆ ಏರ್ ಕಣನೆ ಪಂದ ನಿಖಿಲ್ಕೆ ಕ್ಲಾಸ್ ತೋರಿಸ್ಪಾವೆ ಪಿದೆಗಳಿರ ತೋರಿಸ್ಪಾವೆ ನಿಖಿಲ್ಗೆ ಏನೋ ನಿಮಿಷ ಬರೀ ತೋರಿಸ್ಪಾವೆ ಬಲಿ ನ್ಯೂ ಲೈಫ್ ಗೈಸ್ ಎಂಚ ಮ್ಯಾನೇಜ್ ಮಾಡ್ಕೊಂಡು ಬಂದು ಗೊತ್ತಾ ಒಂದಿಚ್ಚಿ ನನ್ನ ಮಕ್ಕಳ ಮತ್ತೆ ಟಿಪ್ಸ್ಗೆ ನೋಡಿ ಅಂತ ಕಣ್ಣನಿ ಓಲೆ ತೋರಿಸ್ಪಾವೆ ಮುಲ್ಪನಿ ಕುಲೊಂದಿರು ಅರೆಗೆ ವಿಡಿಯೋಗೆ ಬರ್ರೆ ಮತ್ತೆ ಇಷ್ಟ ಇಜ್ಜಿ ಅದೇ ಅರೆಗೆ ವಿಡಿಯೋಗೆ ಬರ್ರೆ ಬರ್ಬಾರೆ ತೋರಿಸ್ಪಾರೆ ಬಂದ್ಬಿಡಿ ಬರ್ಬಾರ ನಿಕ್ಲಿಗೆ ಅಂತ ತೋರಿಸ್ಪಾವೆ ಅರೇನ ಸೊ ತೂಲೆ ಟಂಟಡಾಯ್ ಕಣ್ಣನಿಲ್ ಎಜ್ಜಿ ಮದ್ಮರಿಜಿ ದಾಲೆಜ್ಜಿ ಎಂಕಿನಿ ಒಂದು ಶೂಟ್ ಉಂಡು ಪ್ರಮೋಷನ್ ಶೂಟ್ ಐಕೆ ಕರೆ ಮಣಿ ಪಾರ್ನಿ ಗೈಸ್ ಒಂದು 150 ರೂಪಾಯಿ ಕರೆ ಮಣಿ ಮದ್ಮರಿಜಿ ದಾಲೆಜ್ಜಿ ನಿಕ್ಲಿಗೆ ಪ್ರ್ಯಾಂಕ್ ಮಂತೀನಿ ಸಕ್ಸಸ್ಫುಲಿ ಪ್ರ್ಯಾಂಕ್ ಶಿಬಕ್ಕಂದಿರ ತಮ್ಮನತ್ತೆ ಶಿಬಕ್ಕ ಒಂದು ರೆಸಿಪಿ ಬಂತಾರೆ ನಿಕ್ಲಿಗೋಸ್ಕರ ಸೊ ಐಕೋಸ್ಕರ ಬೈದಿನಿ ಸೊ ರಪ್ಪ ಒಂದು ಪ್ರಮೋಷನ್ ಶೂಟ್ ಮಾಡ್ತಂದ್ರೆ ಬೊಕ್ಕ ನಿಕ್ಲೆ ದಿಕ್ಕುವೇನು ಓಕೆನಾ ಸಾರಿ ಬೇಜಾರಾದಿತ್ತು ನಾವು ಹೇಳುತ್ತೇನೆ ಖುಷಿ ಆದಿಪ್ಪು ಜೀತಾಗ ಮದ್ಮ್ಯಾಂಡ್ ಬಂದಂದು ಐ ಆಮ್ ರಿಯಲಿ ಸಾರಿ ಬೇಗ ಉಂಡು ಪನ್ಪಯಾನೆ ಸೊ ಇತ್ತೆ ರಪ್ಪ ಅವರ ಪ್ರಮೋಷನ್ ಶೂಟ್ ಮಾಡಿ ಬರ್ಪಾಯ ಶೂಟಿಗಿಂಚ ರೆಡಿ ಆದಾಂಡು ಜೋರ್ದಮ್ಮ ಫುಲ್ಲು ಜೋರ್ದಮ್ಮ ಇತ್ತು ತೂಡು ರಪ್ಪ ಶೂಟ್ ಮನ್ಪೋಡು ಬಿಕಾಸ್ ಟೈಮ್ ಆನ್ ಬತ್ತು ನೀನು ಬೈಯೋದಿಲ್ಲ ಅಪ್ಲೋಡ್ ಮಾಡ್ಬಾರ ಪಂತೀನಿ ಬೈಯ ಡೌಟ್ ಅಪ್ಲೋಡ್ ಮಾಡ್ಬಾರ ಆಪ್ಮನ ಸೊ ಎಸ್ ರಪ್ಪ ರೆಕಾರ್ಡಿಂಗ್ ಮನ್ಪುಗ ಸ್ಟಿಕರ್ ಫುಲ್ ಅಂಚಿಂಚಾಣ್ ಗೈಸ್ ಇಗ್ನೋರ್ ದಿಸ್ ಬರ್ಲಿ ಹೈಡ್ರೇಷನ್ ಈಸ್ ಇಂಪಾರ್ಟೆಂಟ್ ಓ ಹೈಡ್ರೇಷನ್ ಈಸ್ ಇಂಪಾರ್ಟೆಂಟ್ ಹಬ್ಬ ಯಾನ್ ಲಕ್ಕನಾಗನೆ 11 ಗಂಟೆ ಈ ಅಕ್ಕ ಪಂತೀನಿ ಏನು ಮಂಟೆಗೆ ಲಕ್ಕ ಅವೇ ಪಂದವೆ ಮೇರ್ನ ಮೆಸೇಜ್ ಮೇರ್ನ ಯಾನ್ ತೂತಿನಿ ಮೆಸೇಜ್ ಬಂದಾಗ ಕೇನುಂಡ ಯಾನ್ ಜೈತು ಮೇರು ಬೊಕ್ಕ ಬಂದಿರಿ ಯಾನ್ ಪನ್ಪನಿಗೆ ಪನ್ಪಂಡಿರಿ ಯಾನ್ ನಾಳೆ ಜೈತು ಕಣ್ಣುಬುಲ ತುಪ್ಪೆ ಗಂಟೆ 11 ಬೊಕ್ಕಲ ಅಕ್ಕದ ತೊಕೊಟ್ಟಿಗೆ ಮಾತ ಪೋದು ಅಕ್ಕ ಮೀನು ಕಾನಾರ ಪಂಡೇರು ಅಕ್ಕನ ಸ್ಪೆಷಲ್ ರೆಸಿಪಿ ಉಂಡು ಮೀನು ಪತ್ತೊಂದು ಬರ್ತದ್ದು ಇಚ್ಚಾಡು ಇದು ಇಲ್ಲಡೆ ಬರ್ತಾ ಅಂತ ರಪ್ಪ ಶೂಟ್ ಮಾಡ್ಬೇಕ ಔಟ್ಫಿಟ್ ಇಂಚೊಂಡು ರಪ್ಪ ಶೂಟ್ ಮಾಡ್ಬೇಕ ರೈಸ್ ಇನಿ ಬಂಗುಡೆದ ಗ್ರೀನ್ ಮಸಾಲಾಗೆ ಸೈಡ್ ಕಾಂಬಿನೇಷನ್ ಅದು ಅಕ್ಕ ದಾಲ್ ಮಂತೊಂದು ಉಳ್ಳೇರು ಸೊ ದಾಲ್ ಫಸ್ಟಿಗೆ ಬೊದಲೆರ ಪಾಡೋಡು ಅವು ಮಾತ್ರ ಎಲ್ಲ ಗೊತ್ತುಂಡು ದಾಲ್ ಬೊದಲೆಲ್ಲ ಪಾಡೊಂದು ಉಳ್ಳೇರು ನಮ್ಮನ ಮಾಸ್ಟರ್ ಶೆಫ್ ಶಿಬಾ ಸೊ ಮುರಣಿದ ಒಂದು ಪುಂಡಿದ ವ್ಲಾಗರ್ ಮಸ್ತ್ ಜನಕ್ಕೆ ಏನು ಅಂತೀರ ಅವು ಏರಕ್ಕ ಪಂಡ ಇವರು ಕೆಲವರು ಮೀಟ್ ಅನ್ನಕ್ಕೆ ಏನು ಅಂತೀರು ಸೊ ಒಂದು ಎನ್ನ ಅಮ್ಮನ ಏನಂಪನು ಫ್ರೆಂಡ್ ಲಕ್ಕನೆ ಮೇರ್ನ ಅಮ್ಮ ಮೀಟಿಂಗ್ ಒಟ್ಟಿಗೆ ಪೋಂತೀರು ಅಲ್ಲಿ ಗುರ್ತಾತಿನ ಪೀಸ್ ಉಂದು ಅಂಚೆ ಇತ್ತೆಲ್ಲ ಅಂಚ ಗುರ್ತಾತಿನ ಇತ್ತೆಲ್ಲ ಗುರ್ತ ನಮ್ಮ ಮೇಲೆ ಲಿಂಚೆ ಆಯ್ತು ಏತು ಕುಕಿಂಗ್ ವಿಡಿಯೋ ಬೈದು ಗೈಸ್ ನಿಕ್ಲಿಗೆ ಸತ್ಯ ಅಶೋಕ್ ಉಂಡ ಎಂಕ್ಲ ಜಿತ್ತು ಏತು ಕುಕಿಂಗ್ ವಿಡಿಯೋ ಬೈದು ಗೊತ್ತ ನಿಕ್ಲಿಗೆ ಯೂಟ್ಯೂಬರ್ ಆತನ ಪಾಸ್ ಇಲ್ಲಿ ಕೂಸ್ಕೊ ಸಟ ಪೆಂಚ ಮಂದಿರ ಗೊತ್ತಾರೆ ಸೆಟಪ್ ಶೂಟ್ ಆನ್ ಗೈಸ್ ಶೂಟ್ ಮಾತಾಂಡು ಕೂದಲ್ ಮಂಗಲ ಕತ್ತಂಡು ನಮ್ಮ ಎಂಚ ಮನ್ಪುಗನ ಬಂಗುಡೆ 3-2 ಐತೊಟ್ಟಿಗೆ ಬೂತ್ ಐಪಾಯ್ತೀರ ನಾನು ಮೂಜಿ ಎತ್ತಲ ಬಡಾಪನ ದಾಲ ಚಿಕಾಂಡ್ ನಿಂಚ ಲಕ್ಕಿನ ಬರ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ರೆಸಿಪಿ ವಿಡಿಯೋ ಶೂಟ್ ಆನ್ ಗೈಸ್ ಸಕ್ಕತ್ತಾತಲು ತೋಡ್ ಎಡಿಟಿಂಗ್ ಮನ್ಪೋಡು ನಾನು ರಪ್ಪ ಕ್ರೆಡಿಟ್ ಗೋಸ್ ಟು ಹರ್ ವಿಡಿಯೋಗ್ರಫಿ ಶೋಕ್ ಮಂದಿರ ಮಸ್ತ್ ಶೋಕ್ ಆಯ್ತು ನಾನು ಇದಕ್ಕೆ ಗೊತ್ತಾಕೊಂಡು ಬಿಹೈಂಡ್ ದ ಸೀನ್ ಪಾಡ್ನ ಮಾತ್ರ ತಿಳ್ತು ಬಂದ್ವೇನೆ ಗ್ಯಾರಂಟಿ ಕೆಲವೊಂದು ಸ್ವಲ್ಪ ಕ್ಲಿಪ್ಸ್ ಇತ್ತ ಪಾಡುವೆ ತೂದು ಬಲ್ಲ ಅದ್ರ ಇಂಕ್ಲಿ ಪ್ರಿಪೇರ್ ಮಾಡ್ಕೊ ಮಾತ್ರ ಗೈಸ್ ಎಂಕ್ಲ ಪ್ರಿಪರೇಷನ್ ಸ್ಟಾರ್ಟ್ ಆಯ್ತಂದ್ರೆ ರೋಜಾದ ಐಟಮ್ ರೆಡಿ ಉಂಡು ಅಕ್ಕ ಮೀನನ್ನು ಬೇಕಿದ್ರೆ ಮೀಪಾದ ಜಪ್ಟಾದ ಆಗ್ತದೆ ಬೆಳ್ಳುಳ್ಳಿದ ಅಂಗಿದೆ ತೊಂದಿಲ್ಲ ಬೆಳ್ಳುಳ್ಳಿ ಅನ್ಡ್ರೆಸ್ಸಿಂಗ್ ಅಂತಂದಿಲ್ಲ
ಅಕ್ಕ ಬೂತೆ ಗೀಟ್ ಪಡೋದು ಬೂತ ಆಯ್ತು ಬಂಗುಡೆ ಬಂಗುಡೆ ಸಾರಿ ಒಂಜಿ ಬೂತೆ ಉಂಡೆ ಅಡಿಗೆ ಮಾಡ್ತಾರೆ ಕಲ್ಪೋಡು ಗೈಸ್ ಕಲ್ಪೋಡು ಯೂಸ್ ಯಪ್ಪ ಬಡಾನಾಗ ಏನತ್ತ ಶುಂಠಿದಲ್ಲಿ ಅಂಡ್ರೆಸ್ ಮನ್ಪವ ಶುಂಠಿ ನಮ್ಮಲ್ಲಿ ಕೇರಳ ಪಾತ್ರ ಆಯ್ತ ಹಂಗಿದೆ ಪೂ ಅಂತ ಕಟ್ಟಂಬಡ ನಮ್ಮ ಮಂಡೆ ಹಂಗಿದೆ ಪುಗೆ ಶುಂಠಿ ಬೆಳ್ಳುಳ್ಳಿದಂತೆ ಶುಂಠಿ ಬೆಳ್ಳುಳ್ಳಿದ ಅಂಗಿದೆ ಪೊಡು ಅಂಚನೆ ಕೊತ್ತಂಬರಿ ಸೊಪ್ಪುದ ಟಿಕ್ಕು ಬುಡ್ಪಾವಡು ಅಯ್ಬಕ್ಕ ಪುದೀನನೆ ಮೀಪಾವಡು ಅಯ್ಬಕ್ಕ ಲಿಂಬೆ ಪುಡಿನ ಶೋಕು ನೆಲಕ್ಕೆ ಉರ್ದುಂಡ ಒಂಚೂರು ಕುಂಟರೆ ಈಸಿ ಹಾಕೊಂಡು ಬೊಕ ಆಯ್ತಾ ಟೊಪ್ಪಿದೆ ಪೋಡು ಕಾಯಿ ಮುಚ್ಚಿದ ಟೊಪ್ಪಿದೆ ಪೋಡು ಆಡತ್ತ ಬೊಕ ಆಯ್ತಾ ಬೊಕ ಮಾತೆಲ್ಲ ಹೊರಗೆ ಗ್ರೈಂಡರ್ ಹಿಡ್ದು ಅದು ಅಗ್ಗಿಯೋಡು ಗ್ರೈಂಡರ್ ಹಿಡ್ದೆ ಈಗ ಮಿಕ್ಸಿಡ್ ಆತ ಮಿಕ್ಸಿಡ್ ಪಾಡು ತಿರ್ಗಾಡು ನಾಲ್ಕು ಸುತ್ತು ಅಗ್ಗಿ ಉಡ್ಕೊಂಡ ಅಗ್ಗಿನೆಲ್ಲ ಹಾಕೊಂಡು ಮಿಕ್ಸಿ ಕರೆಂಟ್ ಇದ್ದಿಲ್ಲ ಅಗ್ಗಿ ಉಡ್ಕೊಂಡು ಬಂದಿಗೆ ಹೋಗು ಕುಲೋನ್ ಅಗ್ಗಿ ഞാൻ അയക്കോ വൈഷുടായി ബടാ ಮಲ್ಲೆಜ್ಜಿ ನಮ್ಮ ಆ ಚಾಕ್ಲೇಟ್ ಉಂಟು ತಿನ್ಕಾನ ಅವನು ಮತ್ತೆ ಬಾಡ ಎಡಿಟ್ ಆವಡ್ ಗೈಸ್ ಚಾಕ್ಲೇಟ್ ತಿಂಡುಂಡು ಗೈಸ್ ಕಜಿಪ್ ಆವಡ್ ಗೈಸ್ ಇಲ್ಲಡೆ പോയരുണ്ട് ഗൈസ് നുപ്പ് ദിയറുണ്ട് ഗൈസ് ಇಫ್ ಏನಿತ ರೆಸಿಪಿ ಸಕ್ಸಸ್ ಆಂಡ ವಿಡಿಯೋಸ್ ಮಾತ ವೈರ್ಲ ಜನಕ್ಲಿಗೆ ಮಾತ ಇಷ್ಟ ಆಂಡ ಶಿಬಕ್ಕ ಪಂತೀರು ನಾತ್ ಚಿಕನ್ ರೆಸಿಪಿ ಚಿಕನ್ ಮುಗಿಲೈಗೆ ಚಿಕನ್ ಚಿಕನ್ ಇಫ ಅವು ದುಬೈದ ರೆಸಿಪಿ ದುಬೈದ ರೆಸಿಪಿ ಕುಡ್ಲಾಡ್ ಮಾಡ್ತಿರಲ್ಲ ಶಿಬಕ್ಕ ತುಕ ದುಬೈಡಿದೆ ನಮ್ಮ ಒಂಚೂರು ಕುಡ್ಲಾಡ್ಲ ಮನ್ಪುಗ ಆತ ಇದು ಕುನಾಫಾ ಚಾಕ್ಲೇಟ್ ಮಾಡ್ಕೊಡ್ಲಿ ಕುನಾಫಾ ಚಾಕ್ಲೇಟ್ ಮೂರನೇ ತಿಂತೆ ತಿಂದು ಪಾನ್ಪುನ್ ತುಲಿ ಕೂಡ ಅವತ್ತಿತ್ತು ಕೊರ್ರೆ ಬೆಡಿ ಅವು ತಿಂದು ಮುಕ್ಕಲ್ ವಸೆ ನಮ್ಮನೆ ತಿಂತಾರೆ ಅರೆಗ್ಲೆ ನಿನ್ನ ಲೆಕ್ಕನ ಚಾಕ್ಲೇಟ್ ಪಂಡ ಭಾರಿ ಇಷ್ಟ ಯಾನೆ ಅಂತ ಪೀಗ ಚಾಕ್ಲೇಟ್ ಅನ್ಸತ್ಯ ಅನ್ನಡ ಚಾಕ್ಲೇಟ್ ಕನ್ನಡ ಪಲ್ಲಿ ಬಂದಾಗ ಓಕೆ ಓಕೆ ಅವು ಈ ಪಂದು ಫಾಲೋ ಅನ್ಪು ಅತ್ತ ಇಂಕೆಡೆ ಮಿಷನ್ ಪೈ ಡಾಲಪುಚ್ ಈ ಪನ್ ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಯಾನ್ ಅಕ್ಕನ ಮೆಗ್ದಿ ಬಾತಿರ್ನಿ ಯಾನ್ ಅಕ್ಕನ ಮೆಗ್ದಿಗೆ ಶಿಬಾಕನ ಮೆಗ್ದಿ ಬಾತಿರ್ನಿ ಬಣ್ಣಗ ಚಾಕ್ಲೇಟ್ ಕನಾಡಿ ವಾಟ್ ರಬ್ಬಿಶ್ ಟಾಕಿಂಗ್ ಫುಲ್ ಸ್ಟಾಪ್ ಆತೆ ಮಕ ದಾಲೇಜಿ ಬಾತಿದೆ ಅಕ್ಕ ಯಾನಿಗೆ ಒಂದು ಕ್ವಶನ್ ಆನ್ಸರ್ ಅವು ಇದು ಆಫ್ ದ ಕ್ಯಾಮರಾ ಬರೋಡು ಒಂಜಿ ಸ್ಕೂಲ್ ಉಂಡು ಇಟ್ಸ್ ಇಂಗ್ಲಿಷ್ ಮೀಡಿಯಮ್ ಅಲ್ಪ ಕಲ್ತಿನ ಜೋಕುಲು ಇಂಗ್ಲಿಷ್ ಪಾತಿರ್ನಾಗ ಒಂದು ಎಂಡ್ಗೆ ಮ್ಯಾನ್ ಪನ್ಪುನ ನ್ಯಾಡ್ ಮನ್ಪುವೆರು ಓ ಸ್ಕೂಲ್ ನೋ ಐಡಿಯಾ ಓಕೆ ಬಿಯಾಂಡ್ ದ ಸ್ಕಿನ್ ಪನ್ ಆನ್ಸರ್ ಸಿಕ್ಕಿತು ನಿಕ್ಲೆಗೆಲ್ಲ ಗೊತ್ತು ಗೈಸ್ ಇಂಗ್ಲಿಷ್ ಮೀಡಿಯಂ ಕಲ್ತಿಪ್ಪೇರು ಜೋಕುಲು ಆದ್ರೆ ನಿಕ್ಲ ಫ್ರೆಂಡ್ಸ್ ಸೇರಾನಲ್ಲ ದಾದಾಳ ಒಂದು ಪಾತಿರ್ನಾಗ ಇಂಗ್ಲಿಷ್ ಇಡು ವಾಟ್ ಮ್ಯಾನ್ ವಾಟ್ ಆರ್ ಯು ಟಾಕಿಂಗ್ ಮ್ಯಾನ್ ಮುಲ್ಪದನೆ ಜೋಕಲ್ಲ ವಾಟ್ ಆರ್ ಯು ಮ್ಯಾಡ್ ಮ್ಯಾನ್ ಅಂದ್ರೆ ಡೈಲಾಗ್ ಅದು ಪ್ರಾಪರ್ ಆಗಿ ಇಂಗ್ಲಿಷ್ ಮಾಡ್ಬೇಕಾಗ ವಾಟ್ ಆರ್ ಯು ಟಾಕಿಂಗ್ ಅನ್ಸಕ್ಕೆ ನೋಡು ಆರ್ ಯು ಮ್ಯಾಡ್ ಮ್ಯಾನ್ ಯು ಗೋ you come man let it be like that man come man birthday come man chatti and nಮಗೆ ಹೋಯಿತು ಮುರಳಿ ಹಾಯ್ ಕನ್ನಡ ಪಾತ್ರ ಮ್ಯಾನ್ ಬಣ್ಣ ನಿಕ್ಕೆ ಸೀಕಾಗೇಂಡೆ ಪ್ರಾಪರ್ ಅದು ಪಾತಿರ್ನಾಗ ಸೊ ನಮ್ಮ ಬಂಗುಡದ ರೆಸಿಪಿ ತರಟ್ಟು ಮ್ಯಾನ್ ಪಂಪನ ಜನ ಡಿಸ್ಕಷನ್ಸ್ ಮಾತನಾಡುತ್ತೊಂದುಂಡು ಬಂಗುಡಿಗೆ ಬೇನೆ ಒಂದು ಪಾಪ ಮಸಾಲೆ ಕೂಡ ಸರಿ ತಾಗೊಡತ್ತಾ ನಾನು ಕಾಲ್ ಬರೋದು ಬರ್ತೆ ಗೈಸ್ ಫ್ರಿಡ್ಜ್ ಬರೋದೊಂದು ಚಾಕ್ಲೇಟ್ ತಿಂತೆ ಗಾಯ್ಸ್ ಯಾನ್ ಚಾಕ್ಲೇಟ್ ತಿಂತೆ ಏರ್ ಮೊಟ್ಟೆಲಿ ಜಿಮ್ಮಿಯಿಂದ ಹೈಟ್ ಮಾತ ಏರ್ ನಾಲುಂಡತ ಅನ್ನ ರೋಸ್ಟೆಡ್ ಆಲ್ಮಂಡ್ ರೋಸ್ಟೆಡ್ ಆಲ್ಮಂಡ್ ಅತ್ತೇನೆ ಹೇಸಲ್ನಟ್ I love hazelnut. ಏನ ಮುಂಕುತ್ತಿಲ್ಲ ಗೈಸ್ ಮುಂಕುತ್ತಿ ಆ ಬಂಗಾರದತ್ತು ಸಂತದ ಶೋಕುಂಡು ಅಬೇ ಅವು ಬಂಗಾರದತ್ತು ಸಂತದ ಏನ ಬಂಗಾರದ ಮುಂಕುತ್ತಿ ಒಂಚೂರು ಅವು ಆಯ್ತು ರಿಂಗ್ ನೋಡ್ಕೊಂಡು ಕಟ್ಟಾಡು ತಿರ್ತು ಬೋರುಡು ಅಂತ ಸರಿ ಮಾಡ್ತಾರೆ ಕೊಡ್ತಾಯನ ಚಾಕ್ಲೇಟ್ ತಿಂದು ಹೋಗಿದ್ದಾನ
ಬಂಗುಡೆಯನ್ನ ಮೂಡಿ ಬರಿಗಿಟ್ಟ ನಂತರ ಕೈಯಲ್ಲಿ ಚಾಕ್ಲೇಟ್ ಅನ್ನ ತೆಕ್ಕೊಂಡು ಅದರ ಪ್ಯಾಕೆಟ್ ಅನ್ನ 2 ಭಾಗ ಹೀಗೆ ಮಾಡಿ ಒಂದನ್ನ ಹೀಗೆ ಪುಲಿಪಬೇಕು, ಕೈಯಲ್ಲಿ ಇಟ್ಕೋಬೇಕು. ಬದಿಯಲ್ಲಿ ಏನಾದ್ರೂ ಬಾಯಿಗೆ ತಳ್ಳಬೇಕು. ಆಂಡ್ ಒಂಜಿ ತಿತ್ತು ಮಾಡಿರಾರು ಶಿಶಿ ತಕ್ಲೆ ಅಂದ್ರೆ ಒಂದಾಗ ಒಂಜಿ ಪೀಸ್ ಧರ್ಮ ಕೊಡ್ಬೇಕು ಬೇಜಾರ ಅಂಚ ಚಾಕ್ಲೇಟ್ ಚಾಕ್ಲೇಟ್ ಎನ್ನ ಪಂಚ ಪ್ರಾಣ ಗೈಸು ನಮ್ಮ ಸಬ್ಸ್ಕ್ರೈಬರ್ ಕೊಲ್ಲೇರು ಅನ್ನ ಬಾಲ್ದ ಬಡ್ಡೆಗೂ ನನ್ನ ಹೋಸ್ಟಿಂಗ್ ಲೆಕ್ಕಾಯ್ತು ವಿಡಿಯೋ ನಾನು ಪಾಡ್ದೆ ಕವನ್ ಅಕ್ಕಪ್ಪ ಅಂದಂದು ಇನ್ನಡೆ ಚಾಕ್ಲೇಟ್ಸ್ ಮಾಡ್ತೀವಿ ಗೈಸ್. ಆಸಮ್ ಉಂಟು ಹೋಮ್ ಮೇಡ್ ಚಾಕ್ಲೇಟ್ ಚಾಮಣಿ ಕಣ ಪಡೆಯುತ್ತೆ 4 kg 10 kg 1 kg ಮಾತ್ರ ಉಂಡು ಅಂಡ್ ಫೋಟೋ ನೆಕ್ಲಿಗೆ ಸೈಡ್ ಪಾಡ್ತಾರೆ ಮಸ್ತ್ ಪಣ ಮಸ್ತ್ ಕಾಲ್ ಹೋಮ್ ಮೇಡ್ ಕೇಕ್ಲ ಮಾಡ್ತೀರು, ಹೋಮ್ ಮೇಡ್ ಚಾಕ್ಲೇಟ್ಸ್ ಮಾಡ್ತೀರು. ಅಂಚನೆ ಈ ಪೇಸ್ಟ್ರೀಸ್ ಕಪ್ ಕೇಕ್ಸ್ ಸಕ್ಕತ್ತಿಪ್ಪೊಡು ಅದನ್ನ ರಿವ್ಯೂ ನಿಕ್ಲು ಬೋಡ್ತನ ಕೇನ್ಲೆ ಏಡಾಣ್ಣ ಮಿನಿ ಆಸಮ್ ಪಣ ಜಸ್ಟ್ ಆಸಮ್ ಇಟ್ಲಿಗೆ ಏನಾಗಲ್ಲ ಹೋಮ್ ಮೇಡ್ ಚಾಕ್ಲೇಟ್ಸ್ ಬೋರ್ಡು ಬಂದಿರ್ತೀರ ನಂಬರ್ ಕೊಡ್ಪೆ ಅತ್ಯಾವು ಆ ಕಾಂಟ್ಯಾಕ್ಟ್ ಮಂತ್ ನಾಡು ಮಸ್ತ್ ಎಡ್ಡುಂಡು ಜೋಕ್ಲೆಗಂತೂ ಹೆಲ್ದಿ ಇಲ್ಲ ಬಿಕಾಸ್ ನಾವು ಪಿರಿಯಡ್ ಮತ್ತೆ ಚಾಕ್ಲೇಟ್ ತಿನ್ಪ ಕೆಮಿಕಲ್ ನಮಗೆ ಗೊತ್ತುಜ್ಜಿ ಅವು ಹೋಮ್ ಮೇಡ್ ಅದು ಪ್ಯೂರ್ ಆಧಾರ ಮಾಡ್ಕೊಂಡು ಸೊ ಡೂ ಟೇಸ್ಟ್ ಒನ್ಸ್ ಹೋಗನಿಕ್ಲಿಗೆ ಬೋರ್ಡು ಬಂದೆ ಅಪ್ಪ ನಿನ್ನಂತೂ ಫೇವ್ರೇಟ್ ಆಗಿపోతుందిತ್ತೆ ಇತ್ತ ಕೈಟಿ ಬಂದು ತಿಂದನಮ್ಮ ತಿನ್ನಲಿಪುಣ ಖುಷಿಗೆ ನಲಿಪುನು ಐ ನೋ ಇದೆಲ್ಲ ದೂರ ಪಯಣ ನೋವೇರ್ ಕಾಟೇಜ್ ಇಲ್ಲಡೆ ಅಲ್ಲ ರೆಸಿಪಿ ಉಂಡ ಅನ್ನೇ ಬಚ್ಚಿದೆ ನೀಕು ಇಲ್ಲದ ಬೇಲೆ ಹಾಕಿ ಇಲ್ಲ ಸುತ್ತ ಕ್ಲೀನ್ ಮಾಡ್ತದೆ. ಶೂಟಿನ ಮೀ ಪದಾಂಡು ಇತ್ತೆ ಅವೇನು ಕಟ್ ಮಾಡ್ತದೆ ಈಗ ಎಂಕ್ಲು ಪ್ರಾಂಕ್ ವಿಡಿಯೋ ಮಾಡ್ತಾರಲ್ಲ ಗೈಸ್ ಅವನ್ನ ಹಿಂಗೆ ಮಾಡ್ಕೊ ಅವು ಕೆಲವು ಜನಕ್ಕೆ ಮಾಡ್ತಾರೆ ಉಂಡು ಸಪ್ರೇಟ್ ವಿಡಿಯೋ ಬರ್ಕೊಂಡು ಸಖತ್ ಆಸಮ್ ಉಂಡು ಮಾತ್ರ ಪ್ರಾಂಕ್ ಅವು ಮಿಸ್ ಮಾಡ್ಬಿಡ್ತೀನಿ ಪಲ್ಯ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಮೊಕ್ಕ ಕಾಯಿ ಮುಂಚಿ ಪುಳಿ ಎಡೆ ಮುಂಚಿ ಒಂದು ಮಾತಬಾರ್ದು ಗ್ರೈಂಡ್ ಮಾಡ್ಬೋದು. ಈ ಗ್ರೀನ್ ಮಸಾಲ ಮನ್ಪುಣು ಇಲ್ಲಿ ಗ್ರೀನ್ ಮಸಾಲ ಮಂತೊಂದಿಪ್ಪುನು ಐಕಿನ್ನು ಮತ್ತು ಐಟಮ್ಸ್ ಬೋರ್ಡು ಸೊ ಲೆಟ್ಸ್ ಟ್ರೈ. ಮಂಜುಳದ ಪುಡಿ ಟರ್ಮರಿಕ್ ಅಯ್ಯೋ ಈ ಎಂಚಿನ ಕಣ್ಣಿಗೆ ಪೆಟ್ಟು ಮಂಜಲು ಉಪ್ಪಡತ್ತು ತಿಂಕನ್ ನಾನು ಕಟ್ಟಾಕ್ಬೋದು ನಾನು ಪಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಸಕ್ಕರೆ ಚಾಗಪಾಡು ಸಾಕಬೋಡಿತ್ತನ್ನ ಪಾಡ್ ನಾನು ರುಚಿಯನ್ನು ನೋಡಿ ಅದು ಒಂದು ಬೇಸೊಪ್ಪು ಕಡೆನಾಗ ಬೇಸೊಪ್ಪು ಆಡು ಜರತಿ ಬೊಕ್ಕತಿ ಕಡೆನಾಗಿರು ಬೇಸೊಪ್ಪು ಆಡು ಇರು ಮುಖದಲ್ಲಿ ಮೊಡವೆ ಇದೆ ಮೊಡವೆ ಕಾಂತಿಗಳನ್ನು ದೂರ ಮಾಡಲು ಬಳಸಿ ಶಿಬಾ ಬ್ಯೂಟಿ ಕೇರ್ ಕ್ರೀಮ್ ಫೇಸ್ ಇಂದ ಆತ ನೀನು ಅನ್ಕೊಳಕ್ಕೆ ದಾದ ಅನ್ಕೊನು ಮಾರೇದಿ ಆಕ್ನಿ ಓಪನ್ ಪೋರ್ಸ್ ಫೇಸ್ ಸೀತೆ ಗ್ರೈಂಡ್ ಮಾಡ್ಕೋಗ ಇತ್ತ ಕಡೆ ಹುಡು ಗೈಸ್ ಸುಚ್ಚಿ ಬಾಡ್ಲೆ ಎಂಗ್ಲ ಬಂಗಡ ಮೀನು ಮುಲ್ಪೊಂಡು ದಾಲ್ಗ್ ಮುಲ್ಪೊಂಡು ಗಂಟೆ ಮೂಜಿ ಕಾಲ್ ಆತನ್ ಗೈಸ್ ಗಂಟೆ ಮೂಜಿ ಕಾಲ್ ಗೈಸ್ 1-2 ಗಂಟೆಗೆ ಶುರು ಮಂದಿ ಅಂಕಲ್ ಕಡೆದೆ ಆಯ್ತು ಜಿ ಪೊಂಜೋನ
ಕಡೆದಾತಿನ ಬಗ್ಗೆ ಮುಂಚಿನಿ ನಿಮ್ಮಲ್ಲಿ ಕಡೆದಾತಂದ್ರೆ ಕಾಯಿ ಮುಂಚೆ ಜಾಸ್ತಿ ಅದು ಖಾರ ಅದು ಕೂಡ ಎಂಕ್ಲಿ ಕೊತ್ತಂಬರಿ ಸೊಪ್ಪು ಅದು ಕೂಡ ಕಡೆದಾಂಡು ಅವು ಈ ಪಾಡ್ತೀನಿ ಯಾನತ್ತು ಯಾನತ್ತು ಯಾ ಮುಟ್ಟುದಿಚ್ಚಿ ಏಯ್ ಬಂಗುಡೆನಿಗೆ ನಮ್ಮನೆ ಪುಂಟು ತೆತ್ತಿನ ಮಾಸಪ್ಪಿ ದೇವರಂದ ಮಾಸಕ್ಕೆ ರುಪ್ಪಿದೆ ಬರಂಗಿಲ್ಲ ಸುಸೈಡ್ ಮನ್ಪು ಸೈದಿನ ಬಂಗುಡೆ ಅಲ್ಲ ಸೈದಿನ ಬಂಗುಡೆ ಸುಸೈಡ್ ಮಾಡ್ತಾರೆ ಕಾರಣ ಇರುವಾಗ ನಮ್ಮನೆ ಪುಂಟನಿಗೆ ಬೇನೆ ಪೂಜಾ ಅದಕ್ಕೆ ಬೇನೆ ಆಡಾಯ್ತು ಕುಟುಂಬದ ಕಡೆ ಬಂದಾಟ ಐರಡ್ಡು ಬಂಗುಡೆ ಮಾತ್ರ ಒಂದು ಪುಳಿ ಮುಂಚಿಗೆ ಮಾತ್ರ ತಿಕ್ಕೊಡು ಗೈಸು ಸೆಟ್ ಅವೆ ಆತು ಮಲ್ಲೊಂಡು ಒಂದು ಮರ ಕಟ್ಟಿದಿನ ಬೂತಾಯಿ ಮರ ಕಟ್ಟದುಂಡವು ಅವು ಬಂದಂಗನ ಮರ ಕಟ್ಟು ಫ್ರೆಶ್ ಬಂಗುಡೆ ಫೈನಲ್ ಡೆಸ್ಟಿನೇಷನ್ ಬೈತು ನಾನು ತಿಂದು ತೂಡು ಎಂಚು ಉಂಡು ಬಂದಂಡು ಬಂಗುಡೆ ಎಟ್ಟೆತ್ತುಂಡು ಪಾಸ್ ಪಾಕಿದ ಸ್ವಲ್ಪ ತೀಕ ಜಾಸ್ತಿ ಆಗ್ತಿದೆ ಪ್ಲೇಟ್ ಜಾಗಿಚ್ಚಿ ಇತ್ತ ಕಡೆದಿತ್ತಿನ ಮಸಾಲನ ಐದು ಮಿಟ್ಟಿಂಚ ಪಾಡೋಡು ಪಾಡ್ದನ ಶೂ ಉಡ್ದೋಡು ಸಾಬೂನು ಬಿಡ್ಸ ಸಾಬೂನು ಸಾಬೂನು ಇನ್ನುವೇ ಸಾಬೂನು ಯಾವ ಇಕ್ಕು ಇನ್ನುವೇ ಆಯ್ತಾ ಸಾಬೂನು ಮಸ್ತ್ ತೆಲು ಮನ್ಪೆರೆ ಬರ್ಲಿ ಪೇಸ್ಟನು ಅದೇ ಅದೊಂದು ಕಾರ್ನ್ಫ್ಲೋರ್ ಪಾಡಲಿ ಅದಕ್ಕೆ ಪಾಡುವ ಲಾಸ್ಟ್ ಅವು ಲಾಸ್ಟಿಗೆ ಪಾಡೋಡು ಫಸ್ಟ್ ಎಡ್ಡೆ ಒಯ್ಕೊಡತ್ತಾ ಮಾನದಿರೆ ಫ್ರಿಜ್ ಇದ್ದೈತೆ ಕಂತಿನ ಬಂಗುಡೆನ ಶೋಕ್ ದಿಕ್ಕದು ಐತ ಮಿತ್ತು ಗೀಟ್ ಪಾಡ್ದು ಐಕ್ ಕಡೆ ತಿನ್ನ ಮಸಾಲೆನ ಸರಿ ಪೂಜಿದು ಜಪಡಾವಡು ಎಂದಿನ ವಾರ್ತನ ನಿನ್ನ ಅಂದದೆ ರಾಂಡೆ ವಾರ್ತೆ ಏನು ಸಿಗುತ್ತಂಡ ಕನ್ನಡನ ತುಳುವ ವಾರ್ತೆ ತುಳುವ ಕನ್ನಡ ಮಾರ್ಕೆಟಿಂದ ತಂದಂತಹ ಬಂಗುಡೆಯನ್ನ ಸರಿಯಾಗಿ ಭಾಗವನ್ನ ಮಾಡಿ ಅದಕ್ಕೆ ಅದನ್ನು ಕರೆಕ್ಟಾಗಿ ಮರ್ಡರ್ ಮಾಡಿ ಅದರ ನೆತ್ತರನ್ನು ತೆಗ್ದಿ ಅಲ್ಲ ನ್ಯೂಸ್ ನಾನು ಓದುವಾಗ ನಿಮ್ಮದಂತ ಅಧಿಕ ಪ್ರಸಂಗ ಹಾ ಎಂತದ ಬಂಗುಡೆಯನ್ನ ಅರ್ಧವಾಗಿ ಮೂರಿ ಅದ್ರ ಮೇಲೆ ಬೇಕಾದಷ್ಟು ಗೀಟನ್ನ ಹಾಕಿ ಅದಾದ ನಂತರ ಈ ಬೆಳಗ್ಗೆ ಏನು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಕಡೆದಂತಹ ಅರೆಪನ್ನ ಸಮ ಉಡ್ದು ಪೂಜಿದು ಹಾಕುತ್ತಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರೋಡಿಗೆ ನಕಲು ಬಲ್ ತೋಪೇರ ಅಂದಿನ ದೊಂಡೆ ಮರಲಿ ಗೈಸ್ ಮರಲಿ ಇತ್ತಿನ ಪೇಸ್ಟನ್ನು ವೇಸ್ಟ್ ಮಾಡ್ತಾರೆ ಬಲ್ಲಿ ಅವು ಮೀನು ಫ್ರೈ ಮಾಡ್ಕೊನಾಗ ಅಂಚವರಿಂದ ಮೇಲೆ ಎತ್ತಿ ಮೇರೆ ಕೊಡು ಗೈಸ್ ದಯದು ಪೂಜೆ ಮೊರನೆಯಾಡ ಡೀಸೆಂಟ್ ಅದು ಎಂಕುಲು ಮಂತ ಇನಿ ಮರ್ಲು ಕಟ್ಟೊಂದುಲ್ಲ ಇನಿ ಪುಂಡಿ ಅತ್ತ ಮೀನ್ ಅತ್ತ ಐಕ್ ಮೀನ್ ಇಂದು ಹೊಸ ಸ್ಟೈಲ್ ಮೀನ್ ಕೆಲವರು ಮಂತ್ ತಿಂದು ಆತನ ಬಾರದಿ ರೇಟ್ ಮತ್ತೆ ಫ್ರೈ ಮಂತ್ ನಮ್ಮ ಮನ್ಪು ಅವು ಯಾನ್ ಮುರನಿ ಯಾನೊಂಜಿ ಮಂತೆ ಅಪ್ಪಗ ಆನಿ ಬಿಸಿ ಇತ್ತ ಇಜು ನಾನು ನನ್ನ ಲೆಪ್ರಾತ್ವೆ ತುಲೆ ಗೈಸ್ ತುಲೆ ಸ್ವಾರ್ಥಿ ದ್ರೋಹಿ ಮಿತ್ರ ದ್ರೋಹಿ ನಿನ್ನ ಹೋಸ್ಟಿಂಗ್ ನಡು ಕ್ಯಾ ಬರ್ಪುಜಿ ಹೋಸ್ಟಿಂಗ್ ಈಸ್ ಆಲ್ವೇಸ್ ಮಸ್ಟ್ ನಿಕ್ ಐಕ್ ಯಾನು ವರ ಫಸ್ಟ್ ಟೈಮ್ ಅಂತದ್ದು ಟ್ರೈ ಮಾಡ್ತೀನಿ ಶೋಕು ಪೂಜೋಡು ಬೇಗ ಪೂಜಿಲಿ ಅಲ್ವಾ ಅಮ್ಮ ಅರ್ಪಿರ್ಬೇಕು ಅವ್ರ ಮೂಜಿ ಮುಕ್ಕಾಲಿ ಕರೆಗಾವ್ ಅಲ್ಲೇಜಿ ಅಲ್ಲೇ ಅಂತ ನಾನು ಎತ್ತೀನಿ ಬಂತು 3 ರೂಪಾಯಿ ಮೀನು ಬೈಜಿ ಜೀವಿತ ಪೋದಿತ್ತ ಮೀನು ಕಣ್ಣರ ಬಂದಿತ್ತ ಬಂತ ಬಂಗುಡಿ ಅಂತೂ ನಗ ಬೇಜಾರ ದೈಗ್ ಪಾಪ ಏತು ಗೀತಿನ ಪೂಜಾನ ಮರ್ಡರ್ ಮಂದಿರ್ ಮರ್ಡರ್ ಈಗ ತಿನ್ನೇರಗೋಸ್ಕರ ನಾವು ಮಾಡ್ರ್ ಮಾಡ್ತೀನಿ ಅಂದ ಅಂತ ಬಂಜಿ ಗೊಂಚಿ ಪಾಡ್ಗ ಟಾಪ್ ಇಟ್ಟು ಸಿಮೆಂಟ್ ಆಡ್ಲ ಗಾಡಿ ಇರಾರ ಅತ್ತ ವಿಡಿಯೋ ಮಾಡಿ ಕನೆ ಗೊತ್ತೇ ಬಾತ್ ಎತ್ತ ಕಣ್ಣು ನೀರು ಗೊತ್ತು ಬೊಕೊಟ್ ನೀರು ಬಂಗಡಿಸೋದು ಬಾಯಿಡ್ ನೀರು ಬರ್ತಾನೆ ನೆನ್ನೇನು ಕನ್ನಡ ನೀರು ಬರ್ತೀನಿಯಾ ಬುಲಿಪಂಡ ಬೇಜಾರಾಕಂಡ
ಎಲ್ಲ ಶರಿಯಾವು. ಈಗ ಭೂತಾಯಿಯ ಸರದಿ. ಈ ಭೂತಾಯಿಗೆ ಮೆತ್ತಾನ ಕೈದು ಜಾರೋದುಂಡು. ಓ ನಿನ್ನ ಬಂಜಿಗೆ ಪೂಜೆರೇನೆ ಇಂದಾ ಇಂದಾ ನಿಕ್ಲ ಪೂಜಾಟಿಗೆ ನಾನು ರೆಸ್ಟ್ ಮಾಡ್ತಾರೆ ದೀಕ ಶೋಪಾಡು ದಾದಾ ಅರೆ ಅವು ಬಕಾರೆಕು ಪಾಡ್ರೆ ಉಂಡತ್ತ ಫ್ರೈ ಮಾಡ್ಪುನ. ಓಕೆ ಗೈಸ್ ನಮ್ಮ ದಾಲ್ ಮನ್ಪೆರೆ ಉಂಡು. ದಾಲ್ಗೆ ರೆಡಿ ಮಾಡ್ಪು ಟೊಮೆಟೊ ಮತ್ತು ಉಂಡು ಮೂರ್ರೆ ಪೂರ ಉಂಡು ಪೂರ ರೆಡಿ ಮಾಡ್ಪು ಗಾತನೆ ಇಟ್ಟ ಒಂದು ಶೋ ಕೂಡ ಜಪ್ಪಾಡು ಎಂತೋ ಸಾರ್ನೆ ಮಂತ ಐಕ್. ಓ ದೇವರ ಅಂಗಡಿ ಹಿಡಿದು ಲೇಸಿ ಹೋಗಿ ಚಾಕ್ಲೇಟ್ ಕಂಚಿನ ಬಡ ಒಂಜಿ ಪೂಂಡು ಗೈಸ್. ನೀನ್ ಬಣ್ಣಗಳೆಲ್ಲ ಇಟ್ಟು ನಮ್ಮ ವಿಡಿಯೋ ಮಾಡ್ಪುನಾಗ ನಾನು ಮೀನು ತೆತ್ತೊಂದಾಗ ವ್ಲಾಗ್ ಮಾಡ್ಬಿಡ್ತೀನಿ ಇಂಕ ಮದತ್ತು ಪೋನ್ ಗೈಸ್. ಅಲ್ಲಿ ಮಸ್ತ್ ಮೀನು ಇತ್ತು ಮತ್ತೆ ಮುಗುಡು ಹಿಡಿದು ತೊಂದೆ ಇಂಕಲ್ನ. ನಾನು ಈ ವ್ಲಾಗ್ ಓವರ್ ಆ್ಯಕ್ಟಿಂಗ್ ಒಂದು ಕಮೆಂಟ್ ಬರಂದದ ಓವರ್ ಆ್ಯಕ್ಟಿಂಗ್ ಒಂದು ಬಗಲ್ನ ನಾದಿ ಸುಂಟಿ ಆತಿ ಅವು ಹೇಟರ್ಸ್ ಅಂತ ಬಗ್ಲು ಹೇಟರ್ಸ್ ಅಂತ ಬಗ್ಲು ಅವು ಎಂಕಲ್ ಮನ್ಪುನು ಓವರ್ ಆ್ಯಕ್ಟಿಂಗ್ ಅತ್ತು ಎಂಕಲ್ನ ವೀಕ್ಷಕರೇನು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಅಂಚಿನ ಪರ್ಪಸ್ಗೋಸ್ಕರ ಎಂಕಲ್ನ ವೀಕ್ಷಕರು ತೆಲ್ತೊಂದು ವಿಡಿಯೋ ತೋಡ್ಕೊಂಡು ಅಂಚಿನ ಪರ್ಪಸ್ಗೋಸ್ಕರ ಈ ವಿಡಿಯೋ ಮಂತೊಂದಿಪ್ಪನು ಆತೆ ಡಿಸ್ಕ್ಲೈಮರ್ ಗೈಸೊಂದು ಫಸ್ಟಿಗೆ ಈ ವಿಡಿಯೋದಲ್ಲಿ ಮೂಡಿ ಬರುವಂತಹ ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಮಾತ್ರ. ಅವನಿಗೆ ಡಿಸ್ಕ್ಲೈಮರ್ ಕೊಡ್ದು ನಮ್ಮ ಮನಸ್ಸಿಗೆ ಬೇಜಾರನ್ನ ಮಾಡಬೇಡಿ. ಕೆಲವರಿಗೆ ಬಂಗುಡೆ ಮಸ್ತ್ ಇಷ್ಟ ಪುಂಚ ಬಂಗುಡೆ ನೀನಮ್ನೆ ಎಂಕಲ್ ಹರಾಸ್ ಮಾಡ್ತೋದಿಲ್ಲ ಅಂತ ಅದು ಆಯ್ತು ಅಮರ ಪ್ರೇಮಿನಕ್ಲಿಗೆ ಒಂಚೂರು ಬೇಜಾರಾದ ಅತಿ ಮನೆ ಕೇಸ್ ಬಂದಿರಿಲ್ಲ ಎಂಗ್ಲು ಬಗ್ದಾಯ್ತು ಮಾಡ್ಕೊಂಡು ಪನ್ಲೆ ಎಂಗ್ಲು ನಾನು ಮೀನು ಕಂತದ್ದು ಮೂರರ ಮಾತು ಒಪ್ಕೊಂಡತಾ ಸ್ಟೋರಿದುಂಡು ಅವೇನು ಫ್ರೈ ಆನಾಗ ಇತ್ತು ಮೇಡ್ ಒಂಚೂರು ಪಾಡ್ದು ಮಸಾಲೆ ಫ್ರೈ ಜೈ. ಓಕೆ ದಾಲ್ ಮನ್ಪು ಗೊತ್ತಾ ಚಲ್ಲ ಪಿಲ್ಲಿ ಆತುಂಡು ಬಂಗುಡಿ ಏಮಿಟ್ಟುಂಡು ಅನ್ಸಿರುತ್ತೆ ದಾಲಿಗೆ ಮನ್ಪರೆ ಗೊತ್ತು ಗೈಸ್. ಟೊಮೆಟೊ ಶುಂಠಿ ಕಾಯಿ ಮುಂಚಿ ಪುಳೊಂಜಿ ಎಕ್ಸ್ಟ್ರಾ ಅದು ಕ್ಯಾಪ್ಸಿಕಮ್ ಆ್ಯಡ್ ಮಂದಿರ ಅಕ್ಕ ಬಿಕಾಸ್ ಟೇಸ್ಟ್ ಎಡ್ಡೆ ಬರ್ಪನಿಗೆ ಇತ್ತೆ ಬೊದಲು ಹೇಳ್ತಿತ್ತು ನಾನು ಚಿನ್ನ ತೊಗರಿಸಲೈನ್ ಬೆಚ್ಚ ನೀರಿಗೆ ಪಂಡ ಕುಕ್ಕರ್ ಬೇಯರ ಪಾಡೋಡು. ಟೊಮ್ಯಾಟೊ ಶುಂಠಿ ಬಕ ಕಾಯಿ ಮುಂಚಿ ಕ್ಯಾಪ್ಸಿಕಮ್ ಪಾಡೋದಿಲ್ಲ ಎಟ್ಟೆ ಬೇಯು ಏತು ವಿಜಿಲ್ ನಾನೊಂದು 5 ವಿಸಿಲ್ ಉಪ್ಪು ಚಪ್ಪೆ ಹಣ್ಣು ಬಕ ಪಾಡೋದು ಮತ್ತು ಟರ್ಮರಿಕ್ ಪೌಡರ್ ಒಗ್ಗರಣೆಗೆ ಬೇಸೊಪ್ಪು ಬರ್ತೀನಿ ಗೈಸ್. ಇಲ್ಲಿದೆ ಬೇಸೊಪ್ಪು ದಾಲಿಗೆ ಸಹ ನಂತರ ಮೀನಿಗೆ ಸಹ ಫ್ರೈ ಮಾಡಲಿಕ್ಕೆ ಇದು ಒಗ್ಗರಣೆಗೆ ಇಟ್ಟದು ರೆಡಿ. ಈರುಳ್ಳಿ ತೆಪ್ಪುವಾಗ ಕಾಫಿ ರೆಡಿ ಆಗುಂಡು. ಚಾ ಆ್ಯಂಡ್ ಕಾಫಿ ಬೈ ಶಿವಕ್ಕ. ಇದು ನಮ್ಮ ಸುರುಪು ಉಂಟು ಹೊಲಸಾಗಲಿಲ್ಲ ಗೈಸ್ ಕಾವಲಿ വെച്ചറിയത് എണ്ണ പാടുന്നില്ല അക്ക. ಅಲ್ಲಿ ನೋಡು ಸಂಪಾಂಗಿ ಮರದಲ್ಲಿ ಹಕ್ಕಿ ಗೂಡು. ಮ್ಯಾರಿನೇಟ್ ಮಾಡಿದೆ ನಾವು ಬಂಗುಡೆ ಅಂತ ಆಡ್ಕ ಬೂತೆ ಬಡ್ಲಿ ಬೂತೆ ರೆಡಿ ಆಗೋದು ಗೈಸ್. ಅದಕ್ಕೆ ಎಣ್ಣೆ ಪಾಡಿಯರು ಬೊಕ್ಕ ತುಪ್ಪ ಪಾಡೋದಿಲ್ಲೇರು ಆ್ಯಸ್ ಪರ್ ಯುವರ್ ಚಾಯ್ಸ್.
ನೋ ಫೋರ್ಸ್ ಓಕೆ ಬಲವಂತ ಇಜ್ಜದೆ ಎಂಕ್ ತುಪ್ಪ ಪಾನ ಟೇಸ್ಟ್ ಆಪುಂಡು. ಆಯಿತು ಈ ಬೇಟು ಬಂಗುಡೆ ಕಾಯಿ ಒಂದುಂಡು ಸಾಸಿ ಒಗ್ಗರಣೆ ಒಯ್ಕ್ ಪಂಡ ನಮ್ಮ ದಾಳಿ ಅವನಿಗೆ ರೌಂಡ್ ಚೌಂಟು ಕೊಡ್ತೊಳಿತನಕ ನೆಕ್ಸ್ಟ್ ಕೊಡ್ಪಣೆ ಹೇಳ್ತು ಅಷ್ಟೊಂಡಕ ಇದಾದ ಜೀರಿಗೆ ಓಕೆ ಯಾವುದು ಆಫ್ ಮಾಡ್ಬೋದು. ಈಗ ನಿಮಗೆ ಆಪ್ಷನ್ ಆಗಿ 2 ಉದ್ದಮುಂಚಿಯನ್ನು ಹಾಕಿ ಒಗ್ಗರಣೆಗೆ ರುಚಿ ಸಿಗ್ತದೆ. ಆಯ್ತ ಪಕ್ಕ ಹುರಿದಿನ ಬೆಳ್ಳುಳ್ಳಿ ಬೇಸೊಪ್ಪು ಹೊರಟು ಮನೆಯಿಂದ ದೂರ ಕೊಡ್ದೆ ನೀತಿ ಗ್ಯಾಪ್ ಕೊಡ್ದೆ ಆಮೇಲೆ ರಕ್ತ ಮುಂದವ ಇದನ್ನ ಹಾಲಕ್ಕೆ ಕರಗುವ ಆಯ್ತ ಪಕ್ಕ ಬೇಸಾಯನ ದಾಲ್ ನೆಕ್ಪಾಡು ಇಂಥ ರೆಸಿಪಿ ರೆಡಿ ಆಗುಂಡು ಗೈಸ್. ಡಬಲ್ ಟಮಾಟ ಬಶೀಬಾ ಗೈಸ್ ಇಂಥ ರೆಸಿಪಿ ಭಾರಿ ಶೋಕ್ ಆಗಿತ್ತು. ನಾನು ಪೋಂದಿಲ್ಲ ಇಲ್ಲಡೆ ಮುಳ್ಳು ಮೀನ್ಲ ಮಸ್ತ್ ಶೋಕ್ ಆಗಿತ್ತು. ಒಂಜಿ ಬಂಜಾರ ವನಸ್ಲಾಂಡ್ ಬಡವೈಂದು ಎಣ್ಣೆ ಸನಿಗೆ ಬರೋಂಕ್ಲೆ ಗೈಸ್ ಇತ್ತಿಂಕಲು ಪೋಪುನು ಮಸ್ತ್ ಶೋಕ್ ಆಗಿತ್ತು. ನಿಕ್ಲೆಗೆ ಇಂಥ ವ್ಲಾಗ್ ಇಷ್ಟ ಆತನ ಪನ್ಪನ್ನೆ ಇಷ್ಟ ಆಗಿತ್ತಂಡ ಮರಪ್ಪಂದೆ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ನಿಕ್ಲುಲ ಒಂಜಿ ಟ್ರೈ ಮಾಡ್ತಾರೆ ಹೊಸ ರೆಸಿಪಿ ಸಬ್ಸ್ಕ್ರೈಬ್ ಮಾಡ್ಲಿ. ಟಾಟಾ ಟೇಕ್ ಕೇರ್. ಏಕಲ ಮುಂಚಿದ ಪೊಡಿ ಪಾಡ್ದು ಮಲ್ಪಾರಂತ ನಾನು ಗ್ರೀನ್ ಮಸಾಲ ಮಾಡ್ತಿದ್ದು ಫ್ರೈ ಮಾಡ್ಕೊಳ್ಳಿ ಟೋಕಾಫಿ. ಟಾಟಾ ಟೇಕ್ ಕೇರ್ ಬಾಯ್ ಸಿಯಾ ತಿಕ್ಕಗ ನಾನು ಎಲ್ಲದ ವ್ಲಾಗ್ ಹಿಡಿದು